ನಮ್ಮ ಪೂಜ್ಯ ಗುರುಜಿಯವರು ಒಂದು ಮಾತನ್ನು ಸದಾ ಹೇಳ್ತಿದ್ರು, ಯಾವುದನ್ನು ಮರೆತರೂ ಪರವಾಗಿಲ್ಲ, ನಿನ್ನೊಳಗಡೆ ಇರ್ತಕ್ಕಂಥ ಶಕ್ತಿಯನ್ನು ಮರಿಬೇಡ ಅಂತ. ಹೊರಗಿನಿಂದ ಬರ್ತಕ್ಕಂತಹದ್ದು ಕಳೆದು ಹೋಗುತ್ತೆ, ಆದರೆ ಕಳೆದು ಹೋದಂತೆ ಇರ್ತಕ್ಕಂಥ ನಮ್ಮ ಒಳಗಡೆ ಇರ್ತಕ್ಕಂಥದ್ದನ್ನು ಮರ್ತದ್ದೇ ಆದರೆ ನಾವಲ್ಲದೆ ಬೇರೆ ಯಾರು ಕೂಡ ಕಂಡುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠಕ್ಕೆ, ನಿಮ್ಮ ಮಠಕ್ಕೆ 1800 ವರ್ಷಗಳ ಇತಿಹಾಸ. ಪೂಜ್ಯ ಗುರುಜಿಯವರು 71ನೇ ಜಗದ್ಗುರುಗಳು. 74ನೇ ಇಸ್ವಿಯಲ್ಲಿ ಧರ್ಮಾಧಿಕಾರವನ್ನು ವಹಿಸಿಕೊಂಡಂತಹವರು. ಆ ಕಾಲಘಟ್ಟದಲ್ಲಿ ಸಮುದಾಯ ಅಥವಾ ಒಟ್ಟು ಸಮಾಜ ಇದ್ದಂಥ ಪರಿಸ್ಥಿತಿ ನಮ್ಮೆಲ್ಲರಿಗೂ ಕೂಡ ಗೊತ್ತು. ಅಪ್ಪ ಅಮ್ಮಂದರಿಗೆ ಮಕ್ಕಳನ್ನು ಹಡಿಯೋದು ಗೊತ್ತಿತ್ತೆ ಹೊರತು ಆ ಮಕ್ಕಳು ಏನಾಗಬೇಕು ಅಂತ ಒಂದು ವಿಷನ್ ಮಕ್ಕಳಿಗಲ್ಲ, ಅಪ್ಪ ಅಮ್ಮಂದರಿಗೆ ಗೊತ್ತಿರಲಿಲ್ಲ. ಹಡಿತಕ್ಕಂಥ ತಂದೆ ತಾಯಿಗಳಿಗೇ ಪ್ರತಿಶತ 70-80% ಅಪ್ಪ ಅಮ್ಮಂದರಿಗೆ ಹೆತ್ತಂಥ ಮಕ್ಕಳನ್ನು ಏನು ಮಾಡಬೇಕು, ಏನು ಆಗಬೇಕು ಎಂಬ ವಿಷನ್ನೇ ಇಲ್ಲದೆ ಇದ್ದಂಥ ಕಾಲಘಟ್ಟದಲ್ಲಿ ಒಬ್ಬ ಸನ್ಯಾಸಿ, ಒಬ್ಬ ಸಂತ, ಯಾವುದೂ ಬೇಡ ಅಂತ ಹೆತ್ತವರನ್ನೂ ಕೂಡ ಬಿಟ್ಟು ಬಂದಂಥ ಒಬ್ಬ ಸಂತ ಬೇರೆಯವರು ಎತ್ತು ಕೊಟ್ಟಂಥ ಮಕ್ಕಳಿಗೆ ಒಂದು ವಿಷನ್ ಸೆಟ್ ಮಾಡಬೇಕು ಅಂತ ಹೊರಟದ್ದರ ಪರಿಣಾಮವಾಗಿ ಸದಾನಂದ ಗೌಡರು ಪ್ರಾರಂಭದಲ್ಲಿ ಹೇಳಿದಾಗ ಇವತ್ತು 1,52,000 ಜನ ಮಕ್ಕಳು ಆ ಸಂತ ಕಟ್ಟಿದ ಒಂದು ಮಹಾ ಸಂಸ್ಥಾನದ ಛತ್ರದ ಅಡಿಯಲ್ಲಿ ವಿದ್ಯೆಯನ್ನು ಪಡ್ಕೊಳ್ತಾ ಇದ್ದಾರೆ. ಕಾರಣ ಏನು? ಅನ್ನದಾನಂ ಮಹಾದಾನಂ. ನೋಡಿ, ಬೆಳಗ್ಗೆ ತಿಂಡಿ ಮಾಡಿ ಬಂದಿದ್ವಿ ಸಾಕು ನಮ್ಮ ಮಟ್ಟಕ್ಕೆ. ಇಲ್ಲಿ ಕುಳಿತಿದ್ದಾಗ ಹೊಟ್ಟೆ ಹಸಿವಾಯಿತು, ಆದರೆ ಮಧ್ಯಾಹ್ನದ ಹೊಟ್ಟೆಯ ಹಸಿವನ್ನು ತಡ್ಕೊಳ್ಳಿಕ್ಕಾಗದರೆ ಮತ್ತೆ ಊಟ ಮಾಡಿ ಎಲ್ಲ ಬಂದು ಕುಳಿತಿದ್ದೀರ, ಅದು ಬೇರೆ ವಿಚಾರ. ಒಂದೊತ್ತಿನ ಊಟ ಮುಂದಿನ ಊಟಕ್ಕೆ ಯಾವತ್ತೂ ಕೂಡ ಅದು ಭರವಸೆಯನ್ನು ಕೊಡೋದಿಲ್ಲ, ಶಕ್ತಿಯನ್ನು ಕೊಡುತ್ತದೆ, ಬೇರೆ ವಿಚಾರ. ಅದಕ್ಕೆ ಹೇಳಿದರು ಅನ್ನದಾನಂ ಮಹಾದಾನಂ ವಿದ್ಯಾದಾನಂ ಅತಃಪರಂ. ಯಾಕೆ? ಅನ್ನೇನ ಕ್ಷಣಿಕಾ ತೃಪ್ತಿ ಯಾವಜ್ಜೀವತ ವಿದ್ಯೆಯ. ಅದಕ್ಕೆ ನಮ್ಮ ಹಳ್ಳಿಯವರು ಸುಲಭವಾಗಿ ಹೇಳಿಬಿಟ್ರು, ದುಡ್ಡು ದೊಡ್ಡಪ್ಪ, ಅದು ಆಸ್ತಿ, ಆದರೆ ವಿದ್ಯೆ ಅವರಪ್ಪ ಅಂತ ಹೇಳಿದರು. ಅದಕ್ಕೆ ಅನ್ನ ಕೊಟ್ಟರೆ ಸಾಲದು, ಅದರ ಜೊತೆಯಲ್ಲಿ ವಿದ್ಯೆಯನ್ನು ಕೂಡ ಕೊಡಬೇಕು ಅಂತ ತಿಳಿದು ಅಪ್ಪ ಅಮ್ಮಂದಿರು ಕೂಡ ಕನಸನ್ನು ಕಾಣದ ಮಟ್ಟಕ್ಕೆ ಒಬ್ಬ ಸಂತ ಎಲ್ಲವನ್ನು ಕೂಡ ಬಿಟ್ಟಂಥ ಸಂತ ನಮ್ಮ ಮಕ್ಕಳಿಗೆ ಒಂದು ದೃಷ್ಟಿಯನ್ನು, ಒಂದು ದರ್ಶನವನ್ನು, ಒಂದು ಕನಸನ್ನು ಕಂಡು ಕೇವಲ ಕನಸನ್ನು ಕಂಡದ್ದಲ್ಲ, ಕೇವಲ ಮಾತನಾಡಿದ್ದಲ್ಲ, ಅದನ್ನು ಸಾಕಾರಗೊಳಿಸುವ ವ್ಯವಸ್ಥೆಯನ್ನು ಕೂಡ ಸೃಷ್ಟಿಸಿಕೊಟ್ಟು ಹೋದರು. ಅದರ ಪರಿಣಾಮವಾಗಿ ಇವತ್ತು ನಾವೆಲ್ಲರೂ ಕೂಡ ಇಲ್ಲಿ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಇಲ್ಲಿ ಕುಳಿತಿದ್ದೇವೆ, ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. ಅಂತಹ ಮಹಾನ್ ಪುರುಷರನ್ನು ಸ್ಮರಿಸ್ಕೊಳ್ತಕ್ಕಂಥ ಕಾರ್ಯಕ್ರಮವನ್ನು, ನಮ್ಮ ಗುರುವನ್ನು ಸ್ಮರಿಸುವ ಕಾರ್ಯಕ್ರಮವನ್ನು ನಾವು ಇವತ್ತಿಲ್ಲಿ ಮಾಡ್ತಾ ಇದ್ದೇವೆ. ಮಂಗಳೂರಿನ ಈ ಭಾಗ ನಮ್ಮ ದಕ್ಷಿಣ ಕನ್ನಡಕ್ಕೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನ. ಯಾಕೆಂದರೆ ಪೂಜ್ಯ ಗುರೂಜಿಯವರು ಬಂದು ಹೋಗಿದ್ರು ಅಂತ ಅದಕ್ಕೆ ಅಲ್ಲ, 58ರ ಅವರ ಜಯಂತ್ಯೋತ್ಸವವನ್ನು ಮಾಡಿದ್ದು ನೀವು ಇಲ್ಲಿ, 68ರ ಜನ್ಮದಿನೋತ್ಸವವನ್ನು ಆಚರಿಸಿದ್ದು ಇಲ್ಲಿ. ಬಹುಶಃ ಪೂಜ್ಯ ಗುರೂಜಿಯವರ ಬದುಕಿನ ಕೊನೆಯ ಜನ್ಮದಿನೋತ್ಸವವನ್ನು ಆಚರಿಸಿದ್ದು ಕೂಡ ಇಲ್ಲಿಯೇನೆ. ಈ ಕಾರಣಕ್ಕೆ ಇವತ್ತು 3ನೇ ಜನ್ಮದಿನೋತ್ಸವವನ್ನು ನಾವು ಇಲ್ಲಿ ಆಚರಿಸ್ತಾ ಇದ್ದೇವೆ. ಸದಾನಂದ ಗೌಡರು ಈ 3 ಕಾರ್ಯಕ್ರಮಗಳ ಮೇಲುಸ್ತುವಾರಿಯನ್ನು ವಹಿಸಿಕೊಂಡು ಅದನ್ನು ನೆರವೇರಿಸಿಕೊಟ್ಟಂತಹದ್ದು ನನಗೆ ಸಂದ ಭಾಗ್ಯ ಮತ್ತು ಯೋಗ ಅಂತ ಭಾವನೆಯನ್ನು ಅವರು ವ್ಯಕ್ತ ಮಾಡಿದರು. ಆದರೆ ಅವರು ಹೇಳೋದು ಇನ್ನೊಂದನ್ನು ಮರೆತರು. ಅವರ ಮುಖ್ಯಮಂತ್ರಿಗಳಾಗಿದ್ದ ಕಾಲಘಟ್ಟದಲ್ಲಿ, ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಕೇಂದ್ರ ಒಕ್ಕಲಿಗ ಸಂಘದ ಆಶ್ರಯದಲ್ಲಿ ನಡೆದಂಥ ಸಂದರ್ಭದಲ್ಲಿ ಅದಕ್ಕೆ ಪೂರ್ಣ ಮಾರ್ಗದರ್ಶನವನ್ನು ಸಪೋರ್ಟ್ ಕೊಟ್ಟು ಲಕ್ಷಾಂತರ ಮಂದಿ ಭಕ್ತರು ಪೂಜ್ಯ ಗುರೂಜಿಯವರಿಗೆ ಒಂದು ಬಿಫಿಟಿಂಗ್ ಫೇರ್ವೆಲ್ ಅಂತ ಕರಿತೀವಲ್ಲ, ಯಾರಿಗೂ ಕೂಡ ಗೊತ್ತಿರಲಿಲ್ಲ. 2012ರ ಸೆಪ್ಟೆಂಬರ್ ಅಕ್ಟೋಬರ್ ಸಂದರ್ಭದಲ್ಲಿ ಪೂಜ್ಯ ಗುರೂಜಿಯವರಿಗೆ ಸದಾನಂದ ಗೌಡರವರ ಅಧ್ಯಕ್ಷತೆಯಲ್ಲಿ ಗುರುವಂದನೆಯನ್ನು ಸಲ್ಲಿಸಿದ ಸಂದರ್ಭದಲ್ಲಿ ಪೂಜ್ಯ ಗುರುಗಳು ಇಲ್ಲಿಂದ ನಮ್ಮನ್ನು ಬಿಟ್ಟು ಹೋಗ್ತಾರೆ ಅಂತ ಗೊತ್ತಿರಲಿಲ್ಲ. ಆದರೆ ಈಗ ಸ್ವಲ್ಪ ದೂರದಲ್ಲಿ ನಿಂತು ನೋಡಿದ ಸಂದರ್ಭದಲ್ಲಿ ಅನಿಸುತ್ತೆ ಆ ಕೀರ್ತಿಯು ಕೂಡ ಸದಾನಂದ ಗೌಡರಿಗೇನೆ ಹೋಗ್ತಕ್ಕಂತಹದ್ದು. ಅಂತ ಸದಾನಂದ ಗೌಡರು ಇವತ್ತಿನ ಕಾರ್ಯಕ್ರಮದ ಮೇಲುಸ್ತುವಾರಿಯನ್ನು ವಹಿಸಿ ಸಂಜೀವ್ ಮಠಂದೂರವರು ಮತ್ತು ಶೋಭಾ ಕಾರಂದ್ಲಾಜೆಯವರು ಮತ್ತು ನಮ್ಮ ಗೌಡ ಒಕ್ಕಲಿಗ ಗೌಡ ಸಂಘದ ಚಿದಾನಂದ ಬೈಲಾಡಿಯವರ ಆದಿಯಾಗಿ ಎಲ್ಲ ಮಾನ್ಯರು ಕೂಡ ಸೇರಿ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥದ್ದು ತುಂಬ ಸಂತೋಷವಾದ ಒಂದು ವಿಚಾರ. ಅದೇ ಮಾತು, ಅಪ್ಪ ಅಮ್ಮಂದ್ರು ದೇಹವನ್ನು ಕೊಟ್ಟು ಹೋಗಿದ್ದಾರೆ.
ಕೇವಲ ದೇಹ ಅಷ್ಟೇ ಆಗಿದೆಯಾ, ಆದರೆ ಪ್ರಾಣಿಗಳಿಗೂ ನಮಗೂ ವ್ಯತ್ಯಾಸ ಇಲ್ಲ. ನಮ್ಮ ಒಳಗಡೆ ಇರ್ತಕ್ಕಂಥ ಶಕ್ತಿಯ ಅರಿವನ್ನು ಮಾಡಿಕೊಡ್ತಕ್ಕಂತಹ ಯಾವ ವ್ಯಕ್ತಿ ಇರ್ತಾರೋ ಅವರು ಬಹುಮಾನ್ಯರು. ಈ ಕಾರಣಕ್ಕೋಸ್ಕರ ನಮಗೆ ಕರ್ಮದ ನಿಷ್ಠೆಯನ್ನು ಕಲಿಸಿಕೊಟ್ಟಂತಹವರು ನಮ್ಮ ಗುರುಗಳು. ಹೌದಾ? ಯಾವ್ಯಾವುದೋ ರೀತಿಯಲ್ಲಿ ಕೆಲಸವನ್ನು ಮಾಡ್ತೇವೆ, ಸೋಮಾರಿಗಳಾಗಿರ್ತವೆ. ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಸದಾ ಒಂದು ಮಾತನ್ನು ಹೇಳ್ತಾ ಇದ್ರು, ನಮ್ಮನ್ನು ಉದ್ದೇಶಿಸಿ ಬೇರೆ ಬೇರೆಯವರಿಗೆ ಪರಿಚಯ ಮಾಡಿಕೊಡ್ಬೇಕಾದ್ರೆ, ಇವರು ಗುರುಗಳಿದಾರಲ್ಲ, ಇವರು ಗುರುಗಳ ಹತ್ರ ನಾನು ಹೆಚ್ಚು ಹೋಗ್ತೇನೆ. ಕಾರಣ ಕೇವಲ ಅನ್ನ ದಾಸೋಹವನ್ನು ಮಾಡ್ತಾರೆ ಅಂತಲ್ಲ, ವಿದ್ಯಾದಾಸೋಹವನ್ನು ಮಾಡ್ತಾರೆ ಅಂತ ಅಷ್ಟೇ ಅಲ್ಲ. ಇವರು ಗುರುಗಳು ಸೋಮಾರಿಗಳಾಗಿರ್ತಕ್ಕಂಥವರನ್ನ ಸಕ್ರಿಯವಾಗಿ ಕರ್ಮದಲ್ಲಿ ತೊಡಗಿಸ್ತಾರೆ. ಅವ್ರು ಇನ್ನೊಂದು ಮಾತನ್ನು ಹೇಳಿದರು, ದ ಬಿಗ್ಗೆಸ್ಟ್ ಎನಿಮಿ ಆಫ್ ಅವರ್ ಕಂಟ್ರಿ ಈಸ್ ನಾಟ್ ಇಲ್ಲಿಟ್ರೆಸಿ, biggest enemy of our country is not poverty, rather it is laziness and lethargic nature of our people. ಯಾವುದು ಜಾಡ್ಯ ಅಂತ ಹೊಂದಿದೆಯಲ್ಲ, ಆ ಜಾಡ್ಯ ಹೋಗದೆ ಹೋದದ್ದಾದ್ರೆ ಅವನೆಷ್ಟೇ ವಿದ್ಯಾವಂತ ಶ್ರೀಮಂತ ಆದ್ರೂ ಕೂಡ ಅವನ ವಿದ್ಯೆಯನ್ನು ಕೂಡ ಉಳಿಸ್ಕೊಳ್ಳಿಕ್ಕಾಗೋದಿಲ್ಲ, ಶ್ರೀಮಂತಿಕೆಯನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಇವರ ಗುರುಗಳ ವಿಶೇಷ ಏನು ಅಂತಂದ್ರೆ, ಅವರು ಹೇಳ್ತಾ ಇದ್ರು, ಸೋಮಾರಿಗಳನ್ನು ಸದಾ ಸಕ್ರಿಯವಾಗಿ ಗೊಳಿಸುವ ನಿಟ್ಟಿನಲ್ಲಿ ಚೈತನ್ಯಯುಕ್ತರನ್ನಾಗಿ ಮಾಡ್ತಕ್ಕಂಥ ಶಕ್ತಿ ಬಾಲ್ ಗಂಗಾಧರ ಮಹಾಸ್ವಾಮಿಗಳಿಗಿದೆ. ಅದು ಶ್ರೇಷ್ಠತರವಾಗಿರ್ತಕ್ಕಂಥದ್ದು. ಅಂದರೆ ಕರ್ಮದಲ್ಲಿ ಸಕ್ರಿಯವಾಗ್ತಕ್ಕಂಥ ಒಂದು ವಿದ್ಯೆಯನ್ನು ಸಮುದಾಯಕ್ಕೆ, ಜನಾಂಗಕ್ಕೆ ಹೇಳಿಕೊಟ್ಟಂಥ ಕೀರ್ತಿ ನಮ್ಮ ಗುರುಗಳಿಗೆ. ಕೇವಲ ಕರ್ಮವನ್ನು ಮಾಡಿದರೆ ಆತ ಕರ್ಮಠ ಆಗ್ತಾನೆ, ಅದು ಸಾಲದು ಅಂತ ಹೇಳಿ ವ್ಯಕ್ತಿಗಳಿಗೆ ಕರ್ಮ ಸರಿಯಾದ ರೀತಿಯಲ್ಲಿ ಸಾಗಬೇಕು ಅಂದರೆ, ನಾವು ಮಾಡುವ ಕೆಲಸ ಸರಿಯಾದ ರೀತಿಯಲ್ಲಿ ಸಾಗಬೇಕು ಅಂದರೆ ವ್ಯಕ್ತಿಗೆ ಒಂದಿಷ್ಟು ಭಕ್ತಿಯ ಶ್ರದ್ಧೆ ಬೇಕಾಗ್ತದೆ. ಅಂತಹ ಭಕ್ತಿಯ ಭಾವವನ್ನು ಕೂಡ ಮೂಡಿಸಿಕೊಟ್ಟಂತಹವರು ನಮ್ಮ ಗುರುಗಳು. ಒಂದು ಕಡೆ ನಿಷ್ಕಾಮವಾಗಿರ್ತಕ್ಕಂಥ ಕರ್ಮ ಜೀವನವನ್ನು ಕಲಿಸಿ ಹೋದರು, ಇನ್ನೊಂದು ಕಡೆ ಭಕ್ತಿ ಭಾವ, ಅಂಬಲ್ನೆಸ್ ವೆರಿ ಇಂಪಾರ್ಟೆಂಟ್. ಅಂತಹದೊಂದು ಅಂಬಲ್ನೆಸ್ಸನ್ನು, ವಿನೀತ ಭಾವವನ್ನು ಹೇಳಿಕೊಟ್ರು. ಈ ಎರಡರ ನಂತರದಲ್ಲಿ ಜ್ಞಾನ ದೀಕ್ಷೆಯನ್ನು ಕೂಡ ನಮ್ಮೆಲ್ಲರೂ ಕೂಡ ಕೊಟ್ಟು ಹೋಗಿದ್ದಾರೆ. ಅಲ್ಲಿಗೆ 3 ಮುಕ್ತಿಯನ್ನು ಪಡ್ಕೊಳ್ಳಿಕ್ಕೆ ವ್ಯಕ್ತಿಗೆ ಬೇಕಾಗಿರ್ತಕ್ಕಂಥ 3 ಹಂತಗಳು: ನಿಷ್ಕಾಮವಾಗಿರ್ತಕ್ಕಂಥ ಕರ್ಮ, ಭಕ್ತಿ ಮತ್ತು ಜ್ಞಾನ. ಈ 3ರ ತ್ರಿವೇಣಿ ಸಂಗಮದ ಒಂದು ಫಿಲಾಸಫಿಯನ್ನು ನಮ್ಮೆಲ್ಲರಿಗೂ ಕೂಡ ಹೇಳಿಕೊಟ್ಟೋದಂಥ ಅಂಥ ಮಹಾನ್ ಪುರುಷರನ್ನು ಸ್ಮರಿಸ್ಕೊಳ್ತಕ್ಕಂಥ ಕಾಯಕದ ಕೆಲಸ ಇವತ್ತು ಇಲ್ಲಿ ಆಗಿದೆ. ಈ ಕಾಯಕಕ್ಕೆ ಶ್ರಮಿಸಿದಂಥ ಸರ್ವರಿಗೂ ಕೂಡ ಪೂಜ್ಯ ಗುರುಗಳವರ ಪೂರ್ಣ ಆಶೀರ್ವಾದ ಇರಲಿ ಅಂತ ಹೇಳಿ, ಸಮಯ ಜಾಸ್ತಿ ಆಗಿದೆ. ಹಿಂದೆ ಪುತ್ತೂರಿನ ಪ್ರವಾಸವನ್ನು ಮಾಡಿದ ಸಂದರ್ಭದಲ್ಲಿ ಸುಮಾರು 40-50 ಹಳ್ಳಿಗಳ ಮನೆ ಬಾಗಿಲುಗಳಿಗೆ ನಾವು ಬಂದಿದ್ವಿ. ನಿಮ್ಮೆಲ್ಲರ ಮನೆ ಬಾಗಿಲಿನಲ್ಲಿ ಕುಳಿತುಕೊಂಡು ನೀವು ತೋರಿಸಿದ ಪ್ರೀತಿಯನ್ನು ಪಡ್ಕೊಂಡು ಹೋಗಿದ್ದೀವಿ 5-6 ವರ್ಷದ ಹಿಂದೆ. ಮಧ್ಯೆ ಕರೋನಾ ಬಂದಿತ್ತು. ಸರಿಯಾಗಿ 1 ತಿಂಗಳ ಹಿಂದೆ ನಮ್ಮ ಸುಳ್ಯ ಪ್ರಾಂತ್ಯದಲ್ಲಿ ಮತ್ತೆ 40-50 ಮನೆಗಳನ್ನು, 40-50 ಗ್ರಾಮಗಳನ್ನು ವಿಸಿಟ್ ಮಾಡ್ತಕ್ಕಂಥ ಅವಕಾಶವೂ ಕೂಡ ನಮಗೆ ಸಿಕ್ಕಿತ್ತು. ಪೂಜ್ಯ ಗುರುಜಿಯವರು ಎಂದು ಈ ಭಾಗಕ್ಕೆ ಬಂದು ಈ ಎಲ್ಲ ಪ್ರಕ್ರಿಯೆಗಳನ್ನ ಪ್ರಾರಂಭ ಮಾಡಿದ್ರು, ಅಂದಿನಿಂದ ಶ್ರೀಮಠದ ವತಿಯಿಂದ ಇಂತೆಲ್ಲ ಕಾರ್ಯಕ್ರಮಗಳು ಮತ್ತು ಶ್ರೀಮಠ ನಿಮ್ಮ ಮನೆ ಬಾಗಿಲಿಗೆ ಬಂದಾಗ, ಊರುಗಳಿಗೆ ಬಂದಾಗ ನೀವು ನಡೆಸ್ಕೊಳ್ತಕ್ಕಂಥ ರೀತಿ ಕೂಡ ಅಷ್ಟೇ ಇದಾಗಿದೆ. ಈ ಎಲ್ಲ ಕಾರಣಗಳಿಂದ ಒಂದು ಕಡೆ ಮನೆ, ಇನ್ನೊಂದು ಕಡೆ ಮಠ ಎಲ್ಲಿ ಸಂಲಗ್ನಗೊಳ್ಳುತ್ತೋ ಅಲ್ಲಿ ವ್ಯಕ್ತಿಯ ಶಕ್ತಿ ದೇದೀಪ್ಯಮಾನವಾಗಿ ಬೆಳಗಲಿಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಗುರುಗಳನ್ನು ಸ್ಮರಿಸ್ಕೊಳ್ತಕ್ಕಂಥ ಕಾರ್ಯವನ್ನು ನಾವೆಲ್ಲರೂ ಕೂಡ ಮಾಡಿದ್ದೇವೆ. ಈಗ ತಾನೇ ಧರ್ಮಪಾಲನಾಥ ಸ್ವಾಮಿಗಳು ಪೂಜ್ಯ ಗುರುಜಿಯವರ ಸಾಧನೆಯನ್ನು ಸ್ಮರಿಸಿ ಬರೆದಂಥ ಸಂಸ್ಕೃತಿ ಮತ್ತು ಸಂಸ್ಕೃತ, ಅದಕ್ಕೆ ಸಂಬಂಧಿಸಿದ ಒಂದು ಗ್ರಂಥದ ಬಿಡುಗಡೆ ಆಗಿದೆ. ಅವರು ಹೇಳಿದರು, ನಾನು ಮಠಕ್ಕೆ ಬಂದಾಗ 3 ವರ್ಷ, ಧರ್ಮಪಾಲನಾಥ ಸ್ವಾಮಿಗಳು ಒಂದು ರೀತಿಯಲ್ಲಿ ಅಪ್ಪ ಅಮ್ಮಂದರು ಇಲ್ಲದೆ ಮಠಕ್ಕೆ ಬಂದು ಪೂಜ್ಯ ಗುರುಜಿಯವರ ಮಾನಸ ಪುತ್ರನಾಗಿ ಬೆಳೆದಂತಹ ಪರಿ. ಯಾವ ಮಟ್ಟಕ್ಕೆ? ಪೂಜ್ಯ ಗುರುಜಿಯವರ ಬಗೆಗೆ ಒಂದು ರಿಸರ್ಚ್ ಥೀಸಿಸ್ನ ಹೊರತರುವಷ್ಟು ಮಟ್ಟಕ್ಕೆ ಶಕ್ತಿ ಬೆಳೆಯುತ್ತೆ ಅಂತಂದರೆ ಅವರು ಒಂದು ನೆಪ ಮಾತ್ರ. ಈ ರೀತಿಯಲ್ಲಿ ಲಕ್ಷಾಂತರ ಮಂದಿ ಮಕ್ಕಳು, ಬಡವರು ಜಗತ್ತಿನಾದ್ಯಂತ ಅಷ್ಟೇ ಶಕ್ತಿಯನ್ನು ಪಡ್ಕೊಂಡು ಅವರವರ ಕ್ಷೇತ್ರದಲ್ಲಿ ಬೆಳೀತಾ ಇದ್ದಾರೆ. ಸದಾನಂದ ಗೌಡ್ರಂಥ, ಅಶ್ವಥ್ ನಾರಾಯಣವರಂಥ, ಇನ್ನೂ ಹಲವಾರು ನಮ್ಮ ಶೋಭಾ ಕರಂದ್ಲಾಜೆಯವರಂಥ, ಸಂಜೀವ್ ಮಠಂದೂರರಂಥ, ಭೋಜೇಗೌಡರಂಥ, ಇನ್ನು ಸಹಸ್ರಾರು ಸಂಖ್ಯೆಯಲ್ಲಿ ರಾಷ್ಟ್ರವನ್ನು, ರಾಜ್ಯವನ್ನು, ಸಮಾಜವನ್ನು, ರಾಜಕಾರಣದಲ್ಲಿ ಮುನ್ನಡೆಸ್ತಕ್ಕಂಥ ವ್ಯಕ್ತಿಗಳಿಗೆ ಕೊಟ್ಟಂಥ ಶಕ್ತಿ ಇರಬಹುದು. ಸಾಕಷ್ಟು ವಿಜ್ಞಾನಿಗಳನ್ನು ತಯಾರು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ತೆರೆದಂಥ ಸಂಸ್ಥೆಗಳಿರಬಹುದು, ವೈದ್ಯರನ್ನು ತಯಾರು ಮಾಡ್ತಕ್ಕಂಥ ಸಂಸ್ಥೆಗಳಿರ್ಬೋದು. ಇಷ್ಟೇ ಸಾಲದು, ಸಮಾಜದ
ಸೋಷಿಯಲ್ ಸರ್ವಿಸ್ನ ಸಿವಿಲ್ ಸರ್ವಿಸ್ನ ಮಾಡ್ತಕ್ಕಂಥ ಸಿವಿಲ್ ಸರ್ವೆಂಟ್ಸ್ IAS IPS IFS ಆಫೀಸರ್ಗಳನ್ನ ಸೃಷ್ಟಿ ಮಾಡ್ತಕ್ಕಂಥದ್ದಿರ್ಬೋದು, ನಮ್ಮಂಥ ಸನ್ಯಾಸಿಗಳನ್ನ ಸೃಷ್ಟಿ ಮಾಡ್ತಕ್ಕಂಥದ್ದಿರ್ಬೋದು, ಇಂತೆಲ್ಲ ಕಾಯಕವನ್ನು ಇಂತೆಲ್ಲ ವ್ಯಕ್ತಿಗಳನ್ನು ಸೃಷ್ಟಿಸಿ ಶಕ್ತಿಯ ಪುಂಜಗಳನ್ನಾಗಿ ಮಾಡಿ ಸಮಾಜದ ಸೇವೆಗೆ ನಮ್ಮೆಲ್ಲರನ್ನು ಕೂಡ ಬಿಟ್ಟು ಹೋಗಿದ್ದಾರೆ. ಕೇವಲ 4 ಜನ 1% ಜನ ಆದರೆ ಸಾಲದು. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಶಕ್ತಿಯ ರೀತಿಯಲ್ಲಿ ಬೆಳೆದದ್ದೇ ಆದರೆ ಆಗ ವ್ಯಕ್ತಿಯೂ ಬೆಳೀತಾನೆ, ಮನೆಯೂ ಬೆಳೆಯುತ್ತೆ, ಸಮಾಜವೂ ಬೆಳೆಯುತ್ತೆ, ತನ್ಮೂಲಕ ದೇಶವೂ ಕೂಡ ಉದ್ಧಾರ ಆಗುತ್ತೆ ಎಂಬ ಭಾವನೆಯಲ್ಲಿ ಪೂಜ್ಯ ಗುರುಜಿಯರ ಒಂದು ವ್ಯವಸ್ಥೆಯನ್ನು, ಒಂದು ದೃಷ್ಟಿಯನ್ನು, ಒಂದು ದೃಶ್ಯವನ್ನು ನಮ್ಮೆಲ್ಲರೂ ಕೂಡ ಕೊಟ್ಟು ಹೋಗಿದ್ದಾರೆ. ಅವರ ನೆನಪಿನಲ್ಲಿ ಕಾರ್ಯವನ್ನು ಮಾಡೋಣ ಅಂತ ಹೇಳ್ತಾ ಅಶ್ವತ್ಥನಾರಾಯಣರವರು ಇಲ್ಲಿಗೆ ಬಂದಿದ್ದಾರೆ. ಸುಮಾರು 108 ಅಡಿ ಎತ್ತರದ ಸ್ಟ್ಯಾಚ್ಯೂ ಆಫ್ ಪ್ರಾಸ್ಪೆರಿಟಿ, ಅದನ್ನು ನಿಲ್ಲಿಸ್ತಕ್ಕಂಥ ಕಾಯಕದಲ್ಲಿ ರಾಜ್ಯ ಸರ್ಕಾರದ ಜೊತೆಯಲ್ಲಿ ನಿಂತು ಸಮುದಾಯದ ಆದೇಶವನ್ನು ಮನಸ್ಸಿನಲ್ಲಿ ಹೊತ್ತು ಅದನ್ನು ಮಾಡಿ ಮುಗಿಸಿದ್ದಾರೆ. ಪ್ರತಿಮೆಗಳು ಯಾಕೆ ಬೇಕು? ಗುರೂಜಿಯವರ ಸಂಸ್ಮರಣೆಗಳು ಯಾಕೆ ಬೇಕು? ಆದರ್ಶದ ಕೊರತೆಗಳು ಕಾಡ್ತಾ ಇರ್ತಕ್ಕಂಥ ಇಂಥ ದಿನಮಾನದಲ್ಲಿ ಅಂಥ ಮಹಾತ್ಮರ ಪ್ರತಿಮೆಗಳು ಕಣ್ಣಿಗೆ ಕಂಡದ್ದೇ ಆದರೆ ಇತ್ತೀಚೆಗೆ ಕೇವಲ 2 ತಿಂಗಳ ಹಿಂದೆ 1837ರಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ 1857 ಅಂತ ಏನು ಕರಿತೇವಲ್ಲ ಅಧಿಕೃತವಾಗಿ, ಆದರೆ ಅದಕ್ಕೂ ಮುಂಚೆ ಅಷ್ಟೇ ಅಧಿಕೃತವಾಗಿ ಇನ್ನೂ ಸ್ಟ್ರಾಂಗ್ ಆಗಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಕಿಚ್ಚನ್ನು ಹೊತ್ತಿಸಿದಂಥವರು ನಮ್ಮದೇ ಸಮುದಾಯದ ಯಾರು? ಕೆದಂಬಾಡಿ ರಾಮೇಗೌಡರವರು. ಆ ರಾಮೇಗೌಡರನ್ನ ಸ್ಮರಿಸ್ಕೊಳ್ತಕ್ಕಂಥ ಕಾರ್ಯ ಆಗಬೇಕು ಅಂತ ಮಂಗಳೂರಿನ ಯಾವ ಗುಡ್ಡದಲ್ಲಿ ನಿಂತು 13 ದಿನಗಳ ಕಾಲದ ಸ್ವಾತಂತ್ರ್ಯವನ್ನು ಘೋಷಣೆ ಮಾಡಿಕೊಂಡು ಸರ್ಕಾರವನ್ನು ರಚನೆ ಮಾಡಿದ್ದು, ಅಂತಹ ಬಾವುಟ ಗುಡ್ಡದಲ್ಲಿ ಕೆದಂಬಾಡಿ ರಾಮೇಗೌಡರವರ ಪ್ರತಿಮೆಯ ಒಂದು ಅನಾವರಣದ ಪ್ರತಿಮೆಯನ್ನು ನಿಲ್ಲಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಲಾಯಿತು. ಇಂಥವರೆಲ್ಲರೂ ಯಾಕಾಗಿ ಬೇಕಾಗ್ತಾರೆ ಅಂತಂದರೆ ಆದರ್ಶಗಳು ನಮ್ಮ ಮುಂದೆ ಇದ್ದದ್ದೇ ಆದರೆ ಆದರ್ಶ ಒಂದು ರೀತಿಯಲ್ಲಿ ಬೆಳಕು ಇದ್ದ ಹಾಗೆ. ಇಲ್ಲ ಅಂತಂದರೆ ಕುರುಡರು ಕಣ್ಣಿಲ್ಲದೆ ಇರೋ ಸಂದರ್ಭದಲ್ಲಿ ನಡಿಲಿಕ್ಕೆ ಎಷ್ಟು ಶ್ರಮಿಸ್ತಾರೋ ಅಷ್ಟು ಕಷ್ಟ ಆಗ್ತದೆ. ಅಂತಹ ಆದರ್ಶದ ಪುರುಷರು ನಮ್ಮ ಕಣ್ಣು ಮುಂದೆ ಇದ್ದದ್ದೇ ಆದರೆ ಆದರ್ಶಗಳನ್ನು ಹೊತ್ತು ನಮ್ಮ ಮಕ್ಕಳು ಮುಂದೆ ಬೆಳೆದು ತಮ್ಮಲ್ಲಿರ್ತಕ್ಕಂಥ ಶಕ್ತಿನ ಸಮಾಜವನ್ನು ಕಟ್ಟುವ ಕಾಯಕಕ್ಕೆ ಉಪಯೋಗಿಸ್ತಾರೆ. ಅಂತಹ ಕಾರ್ಯವನ್ನು ಅಶ್ವತ್ಥನಾರಾಯಣರವರು ಕಷ್ಟದ ಸಂದರ್ಭದಲ್ಲಿ ಕೂಡ ಕರೋನಾ ಹೊತ್ತಿನಲ್ಲಿ ಧರ್ಮಪಾಲನಾಥ ಸ್ವಾಮಿಗಳು ಸಂಶೋಧನಾ ಗ್ರಂಥವನ್ನು ಯಾವ ರೀತಿ ರಚನೆ ಮಾಡಿದರೂ ಅಶ್ವತ್ಥನಾರಾಯಣರವರು ರಾಜ್ಯ ಸರ್ಕಾರದ ಜೊತೆಯಲ್ಲಿ ನಿಂತು ಸಮುದಾಯದ ಪ್ರತಿನಿಧಿಯಾಗಿ ಸರಿಯಾಗಿ ಕರೋನಾ 2 ವರ್ಷ ಇತ್ತು. ಆ 2 ವರ್ಷ ಕಾಲದ ಒಳಗಡೆ ಕೆಂಪೇಗೌಡರ ಪ್ರತಿಮೆ ಜಗತ್ತಿಗೆ ಏನಾಗ್ತದೆ ಎಂದು ಗೊತ್ತಾಗುವುದಕ್ಕೂ ಮುಂಚೆನೇ ಕೆಂಪೇಗೌಡರ 108 ಅಡಿ ಎತ್ತರದ ಪ್ರತಿಮೆ ನಮ್ಮ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ತಲೆ ಎತ್ತಿ ನಿಂತಿತ್ತು. ಅದಕ್ಕೆ ಮೂಲ ಕಾರಣ ಅವರಿಗೆ ನಾವೆಲ್ಲರೂ ಕೂಡ ಅಭಿನಂದನೆಗಳನ್ನು ಖಂಡಿತ ಹೇಳಬೇಕಾಗತ್ತೆ. ಒಂದು ವಿಚಾರ ಕರೆದು ಹೇಳಿ ಕಳಿಸಿದ್ವಿ ಸದಾನಂದ ಗೌಡರು, ನಾವು, ನಮ್ಮ ಒಕ್ಕಲಿಗರ ಸಂಘದ ಅಧ್ಯಕ್ಷರು ಎಲ್ಲರೂ ಕೂಡ. ಹಳ್ಳಿಗಳಲ್ಲಿ ನಮ್ಮ ಜನಗಳಿದ್ದಾರೆ, ಹೊರಗಡೆ ಏನಾಗ್ತದೆ ಅಂತ ಗೊತ್ತಿಲ್ಲ. 100 ವರ್ಷದ ಹಿಂದೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಇದೇ ಮಾತನ್ನ ಹೇಳಿದರು ನಮ್ಮ ಒಕ್ಕಲಿಗರ ಸಂಘಕ್ಕೆ ಬಂದ ಕಾಲಘಟ್ಟದಲ್ಲಿ. ಏನು ಹೇಳಿದರು? ಒಕ್ಕಲಿಗರು ಬಹಳ ಒಳ್ಳೆಯ ಜನಗಳು, ಕತ್ತು ಬಗ್ಗಿಸ್ಕೊಂಡು ಕೆಲಸ ಮಾಡ್ತಾ ಇದ್ರಿ, ಅನಾವಶ್ಯಕವಾಗಿ ಕಾಲು ಕೆರ್ಕೊಂಡು ಯಾರ ಮೇಲೂ ಕೂಡ ಜಗಳಕ್ಕೆ ಹೋದಂಥ ಸಮುದಾಯ ಇದಲ್ಲ, ನಲ್ವಡಿಯವರ ಮಾತುಗಳು. ಆದರೆ ಈಗ ಏನಾಗ್ತಾ ಇದೆ, ನನ್ನ ಸಂಸ್ಥಾನದ ಈ ಫುಡ್ಸ್ ಆಹಾರ ಬದ್ಧತೆಗೆ ನೀವು ಬಹಳಷ್ಟು ಕೆಲಸವನ್ನು ಮಾಡ್ತಾ ಇದ್ದೀರಿ. ಈ ಒಂದು ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕತ್ತು ಬಗ್ಗಿಸಿ ಕೆಲಸವನ್ನು ಮಾಡ್ತಾ ಇದ್ದದ್ದೇ ಆದರೆ ಒಳ್ಳೆಯದೇ. ಆದರೆ ಜಗತ್ತು ನಾಗಾಲೋಟದಲ್ಲಿ ಓಡ್ತಾ ಇದೆ. ನೀವು ಕದ್ದು ಬಗ್ಸ್ಕೊಂಡು ಹೀಗೇ ಮಣ್ಣಲ್ಲಿ ಕೆಲಸ ಮಾಡ್ತಾ ಇದ್ದದ್ದೇ ಆದರೆ ನಿಮ್ಮನ್ನು ತುಳಿದು ಜಗತ್ತು ಮುಂದಕ್ಕೆ ಹೊರಟೋಗುತ್ತೆ. ವಿದ್ಯೆಯನ್ನು ಪಡ್ಕೊಳ್ಳಿ, ಎಜುಕೇಷನ್ ಪಡ್ಕೊಳ್ಳಿ ಅಂತ ಹೇಳಿದರು. ಅದಕ್ಕೆ ಪೂರಕವಾಗಿ ಇವತ್ತು ಸಾಕಷ್ಟು ವಿದ್ಯಾವಂತರಾಗಿದ್ದೇವೆ. ಆದರೆ ಸಮಾಜದ ಹೊರಗಡೆ ಆಗ್ತಾ ಇರ್ತಕ್ಕಂಥ ಸಮಸ್ಯೆಗಳ ಅರಿವು ನಮ್ಮ ಜನಗಳಿಗಿಲ್ಲ. ಯಾರೋ ಏನೋ ಹೇಳಿದ್ದೆ ಆದರೆ ಅದನ್ನು ಪರೀಕ್ಷೆ ಮಾಡ್ದಲೇ ನಾವು ಜೋರಾಗಿ ಧ್ವನಿಯನ್ನು ಎತ್ತುತ್ತೇವೆ. ಆದರೆ ಧ್ವನಿ ಎತ್ತುವ ರೀತಿಯಲ್ಲಿ ಎತ್ತದಲ್ಲಿ ಹೋದದ್ದೇ ಆದರೆ ನಮ್ಮ ಮಾತುಗಳನ್ನ ಯಾರು ಕೂಡ ಕೇಳಿಸ್ಕೊಳೋದಿಲ್ಲ. ಅದಕ್ಕೆ ಪೂರಕವಾಗಿ ಇತ್ತೀಚೆಗೆ ಕಳೆದ 1-1.5 ವರ್ಷಗಳಿಂದ ಸಮಾಜದಲ್ಲಿ ಸಂವಿಧಾನದ ಇರ್ತಕ್ಕಂಥ ವಿಚಾರದಲ್ಲಿ ಆಗ್ತಾ ಇರ್ತಕ್ಕಂಥ ಬದಲಾವಣೆಗಳನ್ನು ನೋಡಿ ಸರ್ಕಾರಕ್ಕೆ ಒಂದು ಮಾತನ್ನು ಹೇಳ್ತಕ್ಕಂಥ ಸಂದರ್ಭ ಬಂತು. ಕೇವಲ 1.5-2 ತಿಂಗಳ ಹಿಂದೆ ಸದಾನಂದ ಗೌಡರು ಇದ್ರು, ಮೇಡಮ್ ಇದ್ರು, ಎಲ್ಲರೂ ಕೂಡ ಇದ್ದ ಸಂದರ್ಭದಲ್ಲಿ ಕೊನೆಗೆ ರಾಜ್ಯ ಸರ್ಕಾರಕ್ಕೆ ಅಶೋಕ್ರವರು ಬಂದಿದ್ರು. ಅಶ್ವತ್ಥನಾರಾಯಣ ಇವರುಗಳ ಮುಖಾಂತರ ಒಂದು ಸಂದೇಶವನ್ನು ಕಳಿಸಿದ್ವಿ. ಎಲ್ಲ ಸಮುದಾಯಗಳಿಗೆ ರಿಸರ್ವೇಷನ್ ಕೊಡ್ತಾ ಇದ್ದೀರಿ, ನಮ್ಮದು 18-20%,
ಕೇವಲ ಒಕ್ಕಲಿಗ ಸಮುದಾಯ ಅಷ್ಟೇ ಅಲ್ಲ, ಬೇರೆ ಸಮುದಾಯಗಳು ಕೂಡ ಒಕ್ಕಲಿಗರ ಸಮುದಾಯದ ಜೊತೆಯಲ್ಲಿ 3A ಕ್ಯಾಟಗರಿ ಅಡಿನಲ್ಲಿ ಇದ್ದಾರೆ. ಆದರೆ ಸಿಗ್ತಾ ಇರ್ತಕ್ಕಂಥದ್ದು ಕೇವಲ 4%. ಇದು ಸಾಲದು ಅಂತ ಹೇಳ್ತಾ ಇಲ್ಲ, ಆದರೆ ಎಲ್ಲರಿಗೂ ಕೂಡ ಕೊಟ್ಟ ಹಾಗೆ ನಮಗೂ ಕೂಡ ಕೊಡದಲೇ ಹೋದದ್ದೇ ಆದರೆ ನಮ್ಮ ಜನಗಳು ಕಷ್ಟವನ್ನು ಅನುಭವಿಸಬೇಕಾಗುತ್ತೆ ಅಂತ. ಅದಕ್ಕೆ ಪೂರಕವಾಗಿ ಆಳುವ ಸರ್ಕಾರ ಒಂದು ಹಂತಕ್ಕೆ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದಾಗೆ ಕಾಣಿಸುತ್ತೆ. ಆದರೆ ಅದನ್ನು ಪೂರ್ಣ ನಿಖರವಾಗಿ ಇನ್ನೂ ಕೂಡ ಅದರ ರಿಸಲ್ಟ್ ಬಾರದೇ ಇರೋದ್ರಿಂದ ನಾಳೆ ಒಂದು ದೊಡ್ಡ ಸಮಾವೇಶ ರಾಜ್ಯ ಮಟ್ಟದಲ್ಲಿ ಆಗಬೇಕಾಗಿತ್ತು. ಆದರೆ ಸರ್ಕಾರದ ನಿಲುವುಗಳು ಪಾಸಿಟಿವ್ ಆಗಿ ಇದೆ ಎಂಬುದನ್ನು ಭಾವಿಸಿ ಹಳ್ಳಿಗಳಲ್ಲಿರ್ತಕ್ಕಂಥ ಯಾರ್ಯಾರಿಗೆ ಈ ಸಮಸ್ಯೆಯ ಬಿಸಿ ತಟ್ಟುತ್ತೋ ಅಂತಹವರಿಗೆ ಸಮಸ್ಯೆಯಿಂದ ಹೊರತರಲಿಕ್ಕೋಸ್ಕರ ಕೆಲವೊಂದು ಕೆಲಸಗಳನ್ನ ಮಾಡಬೇಕಾಗತ್ತೆ. ಇವತ್ತು ಅಶ್ವಥ್ ನಾರಾಯಣ ಅವರು ಬಂದಿದ್ದಾರೆ, ರಾಜ್ಯ ಸರ್ಕಾರನ ರೆಪ್ರೆಸೆಂಟ್ ಮಾಡ್ಕೊಂಡು. ಸದ್ಯಕ್ಕಂತೂ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಆದರೆ ಅದೇನು, ಅದರ ನಿಲುವು ಏನು ಅಂತಕ್ಕಂಥದ್ದನ್ನು ಆದಷ್ಟು ಬೇಗ ನಮ್ಮ ಜನಗಳಿಗೆ, ಬೇರೆಯವರಿಗೂ ಕೂಡ ತಲುಪಿದ ಹಾಗೆ ನಮ್ಮ ಜನಗಳಿಗೆ ಬೇಕಾಗಿರ್ತಕ್ಕಂಥ ಸರಿಯಾದ ರೀತಿಯ ಸೌಲಭ್ಯವನ್ನು, ಮೀಸಲಾತಿಯನ್ನು ಕೊಡುವ ನಿಟ್ಟಿನಲ್ಲಿ ಅದರ ಸ್ಪಷ್ಟ ನಿಲುವಿನೊಂದಿಗೆ ಆದಷ್ಟು ಬೇಗ ಅದನ್ನು ಪ್ರಕಟಿಸಬೇಕು ಎಂಬ ಮಾತುಗಳನ್ನು ಸೌಜನ್ಯಯುಕ್ತವಾಗಿಯೇ ಸಮುದಾಯದ ಪರವಾಗಿ ರಾಜ್ಯ ಸರ್ಕಾರಕ್ಕೆ ಮತ್ತೊಮ್ಮೆ ನಾವು ಕೇಳ್ಕೊಡ್ತಾ, ಇವತ್ತು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಈ ಯಾವ ವಿಚಾರಗಳನ್ನು ಮಾತನಾಡ್ತಕ್ಕಂಥದ್ದಲ್ಲ, ಭಕ್ತಿಯಿಂದ ಶ್ರದ್ಧೆಯಿಂದ ಗುರುಗಳನ್ನು ಸ್ಮರಿಸುವ ಕಾರ್ಯಕ್ರಮ ಇದು ಆಗಿರೋದ್ರಿಂದ ತಾವೆಲ್ಲರೂ ಕೂಡ ಬಂದು ಸೂಕ್ತವಾದ ರೀತಿಯಲ್ಲಿ ಶಿಸ್ತಿಂದ ನಡ್ಕೊಂಡಿದ್ರಿ. ಇದೇ ಭಕ್ತಿ, ಇದೇ ಶ್ರದ್ಧೆ ನಿಮ್ಮ ಹೃದಯದಲ್ಲಿರಲಿ. ಈ ನಮ್ಮ ಒಳಗಡೆ ಇರ್ತಕ್ಕಂಥ ಶಕ್ತಿ ಹೊರಹೊಮ್ಮಿ ಈಚೆಗೆ ಬರಬೇಕು ಅಂತಂದರೆ ಈ ಭಕ್ತಿ, ನಮ್ಮ ಕರ್ಮದ ಶ್ರದ್ಧೆ ಮತ್ತು ನಿಷ್ಠೆ ಬೇಕಾಗುತ್ತೆ. ಗುರುವನ್ನು ನೆನಪಿಟ್ಕೊಂಡದ್ದೇ ಆದರೆ ನಾವು ಮಾಡಿರ್ತಕ್ಕಂಥ ಹಿಂದಿನ ಎಲ್ಲ ಕರ್ಮಗಳು ಕೂಡ ಅಳಿಯುತ್ತವೆ. ಹೊರಗಡೆ ಇರ್ತಕ್ಕಂಥ ಬಟ್ಟೆಯನ್ನು ಒಕ್ಕೊಳ್ಳಿಕ್ಕೆ ಸೋಪು ಇದೆ, ಮೈ ತೊಳ್ಕೊಳ್ಳಿಕ್ಕೆ ನೀರಿದೆ, ಆದರೆ ಮನದ ಕೊಳೆಯನ್ನು ತೊಳ್ಕೊಳ್ಳಿಕ್ಕೆ ಗುರು ಮಾತ್ರ ನಮ್ಮನ್ನು ಅದರಿಂದ ಮುಕ್ತಗೊಳಿಸ್ಲಿಕ್ಕೆ ಸಾಧ್ಯ. ಅಂತಹ ಗುರುರಾಯನನ್ನು ನಾವು ಸದಾ ಸ್ಮರಿಸೋಣ. ನಮ್ಮ ಧರ್ಮಪಾಲನಾಥ ಸ್ವಾಮಿಗಳು ಮಾಡಿರ್ತಕ್ಕಂಥ ಸಂಶೋಧನಾ ಗ್ರಂಥವನ್ನು ತಾವೆಲ್ಲರೂ ಕೂಡ ಓದಿದ್ದೇ ಆದರೆ ಆದಿಚುಂಚನಗಿರಿ ಮತ್ತು ಸಮುದಾಯದ ಇತಿಹಾಸ ಅಷ್ಟೇ ಅಲ್ಲ, ನಮ್ಮ ಮನಸ್ಸಿಗೆ ಬೇಕಾಗಿರ್ತಕ್ಕಂಥ ಸಾಕಷ್ಟು ಆಧ್ಯಾತ್ಮಿಕ ವಿಚಾರಗಳು ಕೂಡ ಅದರಾಗೆ ದೊರಕ್ತವೆ. ಆ ಪುಸ್ತಕವನ್ನು ತಾವೆಲ್ಲರೂ ಕೂಡ ಓದಿ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಇಷ್ಟೊಂದು ಅದ್ಭುತವಾಗಿ ಮೂಡಿ ಬಂದಂಥ ಸಮುದಾಯದ ಸಂಘಟನೆಯ ಭಕ್ತಿಯ ಶ್ರದ್ಧೆಯ ಕಾರ್ಯಕ್ರಮ ಏನಾಗಿದೆಯಲ್ಲ, ಇದಕ್ಕೆ ಹಲವಾರು ಮಂದಿ ತಾವೆಲ್ಲರೂ ಕೂಡ ಶ್ರಮಿಸಿದಿರಿ. ಆ ಶ್ರಮಿಸಿದ ಪ್ರತಿಯೊಬ್ಬರಿಗೂ ಕೂಡ ಗುರುಗಳ ಕಾರುಣ್ಯದ ಆಶೀರ್ವಾದ ಇರಲಿ. ಸಂಜೀವ್ ಮಠಂದೂರವರು ನಿಂತು ಅವರ ಕ್ಷೇತ್ರದಲ್ಲಿ, ಇದು ರಾಜಕಾರಣಕ್ಕೋಸ್ಕರ ಅಲ್ಲ, ಇವತ್ತು ಆಗಿರ್ತಕ್ಕಂಥ ಈ ಕಾರ್ಯಕ್ರಮ ಭಕ್ತಿಯಿಂದ ಆಗಿರ್ತಕ್ಕಂಥ ಕಾರ್ಯಕ್ರಮ, ಅವರಿಗೆ ಪೂರ್ಣ ಆಶೀರ್ವಾದವನ್ನು ಪೂಜ್ಯ ಗುರುಜಿಯವರು ಮತ್ತು ಕಾಲಭೈರವೇಶ್ವರ ಕರುಣಿಸಲಿ. ಮತ್ತು ಇಲ್ಲಿ ಬಂದಂಥ ಎಲ್ಲ ಮಾನ್ಯರು ಮತ್ತು ಕುರುವಂಜಿ ವೆಂಕಟರಮಣಗೌಡರಂತೂ ನಾವು ಮರೆಯಾಗೇ ಇಲ್ಲ. ನಮ್ಮ ಸುಳ್ಯದ ಭಾಗದಲ್ಲಿ ಪ್ರಾರಂಭಿಸಿದ ವಿದ್ಯಾಸಂಸ್ಥೆಗಳು, ಅವರ ಸುಪುತ್ರರು ಕೂಡ ಇಲ್ಲಿಗೆ ಬಂದಿದ್ದಾರೆ. ಮತ್ತು ಸಮುದಾಯದ ಎಲ್ಲ ಮುಖ್ಯಸ್ಥರು ಮತ್ತು ಪ್ರತಿನಿಧಿಗಳು ಮತ್ತು ಆಸ್ತಿಕ ಮಹಾಶಯರು, ಬಂಧುಗಳು ಬಂದಂಥ ಈ ಸಂದರ್ಭಕ್ಕೆ ಕಾಲಭೈರವೇಶ್ವರನ ಪೂರ್ಣ ಆಶೀರ್ವಾದ ಸರ್ವರ ಮೇಲೆ ಇರಲಿ ಅಂತ ಹೇಳ್ತಾ, ಇಷ್ಟೊಂದು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಂತ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮುದಾಯವೇ ನಿಮಗೆ ಅರ್ಪಿಸುತ್ತೆ ಎಂಬ ಮಾತನ್ನ ಸಂದರ್ಭದಲ್ಲಿ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಶ್ರೀ ಗುರುದೇವ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.